ಪ್ರಿಯ ಪ್ರೇಕ್ಷಕರೇ, ದತ್ತು ಸ್ವೀಕೃತ ಶಾಲಾ ಮಕ್ಕಳ ಗಾಯನ, ನೃತ್ಯ, ಪಿರಮಿಡ್ ನೃತ್ಯ ಮೊದಲಾದ ರೋಮಾಂಚಕ ಪ್ರದರ್ಶನವನ್ನು ನೋಡಲು ನೀವೆಲ್ಲ ತಯಾರಿದ್ದೀರಾ? ನಿಮ್ಮ ಕಡೆಯಿಂದ ಪ್ರೋತ್ಸಾಹ ಅತಿ ಅಗತ್ಯ. ಚಪ್ಪಾಳೆ ಎಳೆಯ ಕಂದಮ್ಮಗಳಿಗೆ ಸ್ಫೂರ್ತಿ. ಇನ್ನು ತಡ ಮಾಡದೆ ಕಾರ್ಯಕ್ರಮ ಪ್ರಾರಂಭಿಸೋಣವೇ? ಪ್ರತಿಭೆಗೆ ಮಿತಿ ಎಂಬುದಿಲ್ಲ. ಯಾವುದೇ ಭೇದವಿಲ್ಲದೆ ಪ್ರತಿಯೊಬ್ಬರಲ್ಲೂ ವಿಭಿನ್ನ ರೀತಿಯಲ್ಲಿ ಹುಟ್ಟಿಕೊಳ್ಳುವ ಕಲೆ ಅದು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ವಿವಿಧ ಚಟುವಟಿಕೆಗಳಲ್ಲಿ ತಮ್ಮ ಛಾಪನ್ನು ಮೂಡಿಸುವ ಮಕ್ಕಳು ಹೊಸತನವನ್ನು ತುಂಬಿಕೊಂಡಿರುತ್ತಾರೆ. ಅಂತೆಯೇ ನಮ್ಮ ವಿಶ್ವವಿದ್ಯಾನಿಲಯದ ದತ್ತು ಕೊಂಡುಕೊಂಡಿರುವ 10 ಶಾಲೆಗಳ ಮಕ್ಕಳ ಪ್ರತಿಭೆಯ ಅನಾವರಣ ಇಂದಿನ ಪರಿಸರ ಸ್ನೇಹಿ ಶಾಲೆಗಳ ಪ್ರಶಸ್ತಿ ಸಮಾರಂಭ ಕಾರ್ಯಕ್ರಮದಲ್ಲಿ ನಮ್ಮ ಮುಂದೆ ನಡೆಯಲಿದೆ. ಮೊದಲಿಗೆ ಪುರುಷ ಪ್ರಧಾನ ಕಲೆ, ಕರಾವಳಿಯ ಕಲೆ ಎಂದೆಲ್ಲ ಕರೆಸಿಕೊಳ್ಳುವ ಯಕ್ಷಗಾನ ನಮ್ಮೂರಿನ ಹೆಮ್ಮೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಸರುವಾಸಿಯಾದ ಯಕ್ಷಗಾನ ಬಯಲಾಟ ಈಗ ವಿದೇಶದಲ್ಲೂ ಸದ್ದು ಮಾಡುತ್ತಿದೆ. ಚೆಂಡಿಯ ನಾದ, ಮದ್ದಳೆಯ ಹಿಮ್ಮೇಳ, ಭಾಗವತಿಕೆಯ ಕಲಾರವ ಯಕ್ಷಗಾನ ಪ್ರಿಯರನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಇದೀಗ ಸರ್ಕಾರಿ ಪ್ರೌಢಶಾಲೆ ಪಾವೂರು ಇಲ್ಲಿನ ವಿದ್ಯಾರ್ಥಿಯಿಂದ ಯಕ್ಷಗಾನ ನೃತ್ಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ತ್ರಿಷಾ. ನಿನ್ನ ಪಾದದಲ್ಲಿ ಧೂಳಾಗಿ ನಡೆವಾಗ ಕಚಗುಳಿನ ಹಂಸಗಮನೆಯೇ ನಿನ್ನ ಹಂಸದ ನಡಿಗೆಗೆ ಸೋತ ಸೆಳೆಯುವ ಮಧುರ ಮಾತಿನ ಸೊಗಡಿಗೆ ಬೆಳಕಿಗೆ ಕೇಶರಾಶಿಯು ಇರುಳು ಆದರೆ ಮೊಗದಲ್ಲಿ
ನೃತ್ಯದ ಪ್ರಕಾರಗಳು ಅನೇಕ. ಅವುಗಳಲ್ಲಿ ಜನಪದ ನೃತ್ಯ ಕೂಡ ಒಂದು. ಈಗ ವೇದಿಕೆಯಲ್ಲಿ ಜನಪದ ನೃತ್ಯ ಪ್ರದರ್ಶನ ನೀಡಲಿದ್ದಾರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಊರುಮನೆ ಮಂಜನಾಡಿ ಇಲ್ಲಿನ ಮಕ್ಕಳಿಂದ. ವೇದಿಕೆ ನಿಮಗಾಗಿ. ಕನ್ನಡ ನಾಡಿನ ರನ್ನದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನ್ನು ಕಟ್ಟಿದ ಕಥೆಯನ್ನ. ಕನ್ನಡ ನಾಡಿನ ರನ್ನದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನ್ನು ಕಟ್ಟಿದ ಕಥೆಯನ್ನ. ಒಂದಾನೊಂದು ಕಾಲದಲ್ಲಿ ಮಲೆನಾಡಿನ ಮಡಿಲಿನಲ್ಲಿ ಅಂಗಡಿ ಊರಿತ್ತು, ಊರಿಗೆ ಚೆಲುವಿನ ಕಡೆಯಿತ್ತು. ಬೆಟ್ಟ ಗುಡ್ಡ ಸಾಲಿನಲ್ಲಿ ಹಸಿರಾಗಿರುವ ಬೀಡಿನಲ್ಲಿ ಮನಸ್ಸಿನ ನೆರೆದಿತ್ತು, ಅಲ್ಲಿ ಶಾಂತಿ ನೆಲೆಸಿತ್ತು. ಪ್ರಕೃತಿಯೇ ಹೆಣ್ಣಾಗಿ ಮನುಜಗೆ ಕಣ್ಣಾಗಿ, ಧರ್ಮವೇ ಮನೆಯಾಗಿ ಮೌನವೇ ಮಾತಾಗಿ, ಅಕ್ಕರೆ ತುಂಬಿದ ಅಂಗಡಿ ಗ್ರಾಮದಿ ಆಶ್ರಮ ಹೊಂದಿತ್ತು, ಅದರೊಳು ಗುರುಕುಲ ನಡೆದಿತ್ತು. ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ವೇದಾಂತ ಕನ್ನಡ ನಾಡಿನ ರನ್ನದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನ್ನು ಕಟ್ಟಿದ ಕಥೆಯನ್ನ. ವೃಕ್ಷರಾಶಿ ನೆರಳಿನಲ್ಲಿ ಸುದತ್ತಾಚಾರ್ಯರ ಸನ್ನಿಧಿಯಲ್ಲಿ ಪ್ರವಚನ ಸಾಗಿತ್ತು, ಧರ್ಮದ ಪ್ರವಚನ ಸಾಗಿತ್ತು. ವಾಸಂತಿಕೆಯ ದೇಗುಲದಲ್ಲಿ ಶ್ರದ್ಧೆ ಭಕ್ತಿ ಸಂಗಮದಲ್ಲಿ ಪೂಜೆಯು ನಡೆದಿತ್ತು, ಸಣನ ಪೂಜೆಯು ನಡೆದಿತ್ತು. ಒಮ್ಮೆಗೆ ಅಬ್ಬರದ ಸದ್ದೊಂದು ಕೇಳಿಸಲು ಅಲ್ಲಿದ್ದ ಜನರೆಲ್ಲ ಅಲ್ಲೋಲ ಕಲ್ಲೋಲ. ಹೊಂಬಿಸಿಲೇರುವ ಸುಂದರ ಸಮಯದಿ ಬಂದಿತು ಹುಲಿಯೊಂದು, ಗರ್ಜಿಸಿ ಕುಲುಕಿತು ಹುಲಿಯೊಂದು. ಕಂಚಿನ ಕಂಠದಿ ಸಳನನು ಕೂಗಿ ಕರೆದರು, ಆಗ ಆಜ್ಞೆಯು ಮೊಳಗಿತ್ತು, ಗುರುಗಳ ಆಜ್ಞೆಯೇ ಮೊಳಗಿತ್ತು. ವೀರಾವೇಶದ ಶೌರ್ಯದಲ್ಲಿ ಶಿಷ್ಯನು ಸೆಣಸಿದ ರೋಷದಲ್ಲಿ ಹುಲಿಯದು ಕೆರಳಿತ್ತು, ಹಸಿದಿಹ ಹುಲಿಯದು ಕೆರಳಿತ್ತು. ಹೊಯ್ ಸಳ ಹೊಯ್ ಸಳ ಹೊಯ್ ಸಳ ಹೊಯ್ ಸಳ. ಆಗ ಸಳ ಹೊರಟಾಗಿ
ಗಂಡುಗಲಿತಾನಾಗಿ ಧೈರ್ಯದಿ ಹೋರಾಡಿ ಗೆದ್ದನು ಮುಂದಾಗಿ ಊರಿನ ವೀರನ ಮೆಚ್ಚುತ್ತ ಜನತೆಯು ಸಳನನು ಹರಸಿತ್ತು ಕೆಚ್ಚದೆ ಸಳನನು ಹರಸಿತ್ತು ಹುಲಿಯನು ಕೊಂದ ವೀರನನ್ನು ಗುರುಗಳು ಆಗ ಹರಸಿರಲು ಕಟ್ಟಿದ ಸಳನು ರಾಜ್ಯವನ್ನು ಅನುಪಮ ಹೊಯ್ಸಳ ರಾಜ್ಯವನ್ನು ಹುಲಿಯನ್ನು ಕೊಲ್ಲುವ ಲಾಂಛನ ಹಿಡಿದು ಗದ್ದುಗೆ ಏರಿ ಆಳ್ವಿಕೆ ಬೆರೆದು ಚರಿತ್ರೆ ಮೊದಲಾಯಿತು ಹೊಯ್ಸಳ ಚರಿತ್ರೆ ಮೊದಲಾಯಿತು ಸಾಹಿತ್ಯ ಸೇರಾಗಿ ಶಿಲ್ಪಕಲೆ ನೂರಾಗಿ ಸಂಗೀತ ಹೊನಲಾಗಿ ಸಂಸ್ಕೃತಿ ತೌರಾಗಿ ವೈಭವ ಸಾರುವ ಹೊಯ್ಸಳ ವಂಶ ನಾಡನು ಬೆಳಗಿತ್ತು ಕನ್ನಡ ನಾಡನು ಬೆಳಗಿತ್ತು ಕನ್ನಡ ನಾಡಿನ ಸನ್ನದರತು ನಾ ಹೇಳೋ ಕಥೆಯನ್ನ ನಾ ಹೇಳೋ ಕಥೆಯನ್ನ ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ ನಾಡನು ಕಟ್ಟಿದ ಕಥೆಯನ್ನ ದೇಶ ಭಾಷೆ ತಾಯ್ನಾಡು ಎಂಬ ಸ್ವಾಭಿಮಾನ ತುಂಬಿರುವ ದೇಶ ಪ್ರೇಮ ನಮ್ಮ ಭಾರತೀಯರದ್ದು. ಜನನಿ ಜನ್ಮಭೂಮಿ ಎಂಬ ಶ್ರೇಷ್ಠ ವಾಕ್ಯ ನಮಗೆ ಹೊಸದಲ್ಲ. ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಂತೆ. ಇದೀಗ ಎಳೆಯ ಸುಮಧುರ ಕಂಠದಲ್ಲಿ ದೇಶ ಪ್ರೇಮ ಸಾರುವ ದೇಶಭಕ್ತಿ ಗೀತೆ ಮಲರ್ ಕಿರಿಯ ಪ್ರಾಥಮಿಕ ಶಾಲೆ ಬದ್ರಿಯಾ ನಗರ ಇಲ್ಲಿಯ ಮಕ್ಕಳಿಂದ.
ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತದೆ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. 9 ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ ಎಷ್ಟೋ ಕಷ್ಟ ಕೊಟ್ಟಿಯಲ್ಲೋ.
ದೇಶದ ಬೆನ್ನೆಲುಬು. ರೈತರ ಪ್ರತಿದಿನದ ಶ್ರಮ ನಮ್ಮ ಹೊಟ್ಟೆಯನ್ನು ತಂಪಾಗಿಸುತ್ತದೆ ಎಂದರೆ ತಪ್ಪಿಲ್ಲ. ರೈತರಿಗೆ ಸಮರ್ಪಿಸಲ್ಪಡುವ ಮುಂದಿನ ಕಾರ್ಯಕ್ರಮ ಇದೀಗ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ದೇರಳಕಟ್ಟೆ ಮಕ್ಕಳಿಂದ. ನಿಮಗಿದೋ ಸ್ವಾಗತ. ಸಾಧಾರಣ 5-6 ವರ್ಷಗಳ ಹಿಂದೆ ನದಿ ಸಮುದ್ರ ನೋಡಬೇಕಾದ್ರೆ ನಮಗೆ ನೇತ್ರಾವತಿ ದಡಕ್ಕೋ ಉಳ್ಳಾಲ ಬೀಚ್ಗೋ ಹೋಗುವ ಕಾಲ ಇತ್ತು. ಈಗ ಏನಿಲ್ಲ, ನದಿ ಸಮುದ್ರ ನಮ್ಮನ್ನೇ ಹುಡುಕ್ತಾ ಬರ್ತದೆ. ಏಕೆಂದರೆ ಮಳೆ ಅಷ್ಟೂ ಹೆಚ್ಚಾಗಿವೆ. ಬಂಗುಡೆ ಭೂತಾಯಿ ನಾವಿದ್ದಲ್ಲಿಗೆ ಪ್ಯಾಂಪೂ ಪ್ಯಾಂಪೂ ಅಂತ ಮಾರ್ಕೊಂಡು ಬರ್ತದೆ. ಹೀಗೆ ಮಳೆ ಸುರಿತಾ ಇದ್ರೆ ಬಂಗುಡೆ ಭೂತ ಇದ್ದಲ್ಲಿಗೆ ನಾವೇ ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿಲ್ಲೋ ಅಂತ ಹೋಗ್ಬೇಕಾದಿತ್ತು.
ಮೊನ್ನೆ ಅಕ್ಟೋಬರ್ನಲ್ಲಿ ಸುರಿದಂತಹ ಮಹಾಮಳೆ ನಮ್ಮ ಅಂಗಳಕ್ಕೂ ಬಂದಿತ್ತು. ನನಗೆ ಅವತ್ತು ಕಬಡ್ಡಿ ಮ್ಯಾಚ್ ಇತ್ತು, ಹೋಗಲೇಬೇಕಿತ್ತು. ಹೇಗೋ ಈಜಿ ಗ್ರೌಂಡ್ ತಲುಪಿದೆ. ಅಲ್ಲಿ ನನ್ನ ಫ್ರೆಂಡ್ ಇದ್ದ. ಅವನು ಕೇಳಿದ, ಚಾನ್ಸ್ ಮಾರೆ, ನೀನು ಈಜುದನ್ನು ಎಲ್ಲಿ ಕಲಿತೆ? ನಾನು ಹೇಳಿದೆ, ನೀರಿನಲ್ಲಿ ಅಂತ. ಈಜುದು ಹೇಳುವಾಗ ನೆನಪಾಯಿತು, ಮೊನ್ನೆ ಅಜ್ಜಿ ಮನೆಗೆ ಹೋಗಿದ್ದೆ. ಅಲ್ಲಿ ಒಂದು ನದಿ ಇದೆ. ನನ್ನ ಚಿಕ್ಕಪ್ಪನ ಮಗನ ಜೊತೆ ಸುತ್ತಾಡ್ತಾ ನದಿ ತೀರಕ್ಕೆ ಹೋದ. ಅದರ ಮಧ್ಯದಲ್ಲಿ ಒಂದು ಬೋರ್ಡ್ ಹಾಕಿತ್ತು. ಅದರಲ್ಲಿ ಏನೋ ಬರೆದಿತ್ತು. ನಮಗೆ ಅದು ಏನು ಅಂತ ಸರಿ ಕಾಣ್ತಾ ಇರಲಿಲ್ಲ. ಅಷ್ಟರಲ್ಲಿ ನನ್ನ ಚಿಕ್ಕಪ್ಪನ ಮಗ ಹಾರಿ ಹೋಗಿ ಓದಿ ರಾಕೆಟ್ ಸ್ಪೀಡರ್ನಲ್ಲಿ ದಡಕ್ಕೆ ಬಂದು ತಲುಪಿದ. ನಾನು ಕೇಳಿದೆ, ಏನಿತ್ತು? ಅದಕ್ಕೆ ಅವನು ಹೇಳಿದ, ಈ ನದಿಯಲ್ಲಿ ಈಜಬೇಡಿ, ಮೊಸಳೆಗಳಿವೆ, ಎಚ್ಚರಿಕೆ. ಒಂದು ಖಾಲಿ ಇತ್ತು. ಟೀಚರ್ಸ್ನವರ ಕಣ್ಣಿಗೆ ನಾನೇ ಬೀಳ್ತಾ ಇದ್ದೆ. ನಾನು ಮಾತನಾಡುವುದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ರು. ಮೊನ್ನೆ ಪ್ರತಿಭಾ ಕಾರಂಜಿಯಲ್ಲಿ 5 ನಿಮಿಷ ಮಾತನಾಡಲಿಕ್ಕೆ ಮೈಕ್ ಕೂಡ ಕೊಟ್ಟಿದ್ರು. ಈಗ ಮಾತನಾಡಿದ್ರೆ ಬೈತಾರೆ. ಮೊನ್ನೆ ನೋಡಿ, ವಿಜ್ಞಾನ ಟೀಚರ್ ಹೇಳಿದ್ರು, ನಾವು ಬದುಕಬೇಕಾದರೆ ಆಮ್ಲಜನಕ ಮುಖ್ಯ. ಇದನ್ನು 400 ವರ್ಷಗಳ ಹಿಂದೆ ಕಂಡುಹಿಡಿಯಲಾಯಿತು. ಅಷ್ಟೇ. ನಾನು ನನ್ನ ಮನಸ್ಸಿನಲ್ಲಿ ಸಂತೋಷಪಟ್ಟು ಖುಷಿಯಲ್ಲಿದ್ದೆ. ಯಾಕೆಂದರೆ ನಾನು ಆ ಕಾಲದಲ್ಲಿ ಹುಟ್ಟಲಿಲ್ಲ, ಇಲ್ಲಾಂದ್ರೆ ಸತ್ತು ಹೋಗ್ತಿದ್ದೆ. ನನ್ನ ಈ ನಗುಮುಖ ನೋಡಿ ಟೀಚರ್ ನನ್ನ ಹತ್ರ ಪ್ರಶ್ನೆ ಕೇಳಿದ್ರು, ಎಲೆಕ್ಟ್ರಿಸಿಟಿ ಇಲ್ಲದೆ ಹೋಗ್ತಿದ್ರೆ ಏನಾಗ್ತಿತ್ತು? ನಾನು ಸ್ವಲ್ಪ ಯೋಚಿಸಿ ಹೇಳಿದೆ, ರಾತ್ರಿ ಹೊತ್ತಲ್ಲಿ ಕ್ಯಾಂಡಲ್ ಹಿಡಿದು ಟಿವಿ ನೋಡಬೇಕಾದಿತ್ತು. ಅವರಿಗೆ ಸಿಟ್ಟು ಬಂತು. ಅವ್ರು ಹೇಳಿದ್ರು, ನಿನಗೆ ಮೈಕ್ ಕೊಟ್ಟದ್ದೇ ತಪ್ಪಾಯಿತು ಅಂತ. ನಾನು ಮತ್ತೆ ಗಣಿತ ಟೀಚರ್, ನಾನು ಆಮ್ಲಜನಕ ಯೋಚಿಸಿಯೇ ಸಮಾಧಾನದಲ್ಲಿದ್ದೆ. ಗಣಿತ ಟೀಚರ್ ಕೂಡ ನನ್ನ ಹತ್ರ ಪ್ರಶ್ನೆ ಕೇಳಿದ್ರು, 6 ಅಡಿ ಅಗಲ, 3 ಅಡಿ ಉದ್ದ, 3 ಅಡಿ ಆಳದ ಹೊಂಡದಲ್ಲಿ ಎಷ್ಟು ಘನಮೀಟರ್ ಮಣ್ಣು ಹಿಡಿಯುತ್ತದೆ? ನಾನು ಹೊಂಡ ತೋಡುವ ಲೆಕ್ಕಾಚಾರ ಮಾಡಿ 0 ಅಂತ ಹೇಳಿದೆ. ಅವರಿಗೂ ಕೂಡ ಸಿಟ್ಟು ಬಂತು. ಇನ್ನು ಇವರದಾದ್ರೆ ಇನ್ನು ಮುಂದೆ ಪ್ರಶ್ನೆ ಕೆಲಸರದ್ದು ಸಮಾಜ ಟೀಚರ್ದು. ಅವರು ಹೇಳಿದ್ರು, ವಾಸ್ಕೋಡಿಗಾಮ ಭಾರತದಲ್ಲಿ ಮೊದಲ ಹೆಜ್ಜೆ ಇಟ್ಟ ಕೂಡ ಏನು ಮಾಡಿದ? ನಾನು ಹೇಳಿದೆ, ಸಿಂಪಲ್, 2ನೇ ಹೆಜ್ಜೆ ಇಟ್ಟಿದ. ಅವರಿಗೂ ಎಲ್ಲಿಂದ ಸಿಟ್ಟು ಬಂತ ಅಂತ ಗೊತ್ತಾಗಲಿಲ್ಲ. ಟೀಚರ್ ಹೇಳಿದ್ರು, ನಿನಗೆ PT ಇಲ್ಲ. ನನಗೆ ಅದು ಪರವಾಗಿಲ್ಲ. ಆ ಟೈಮ್ನಲ್ಲಿ ಕೂತ್ಕೊಂಡು ಕಾಪಿ ಬರೆಯೋ ಪ್ಲಾನ್ ಹಾಕಿದೆ. ಯಾಕೆಂದ್ರೆ 40 ನಿಮಿಷದ PT-ಯಲ್ಲಿ 10 ನಿಮಿಷ ಎಕ್ಸಸೈಸ್, 10 ನಿಮಿಷ ಗ್ರೌಂಡ್ ಸುತ್ತ ಓಟ, 10 ನಿಮಿಷ ನಮಗೆ ಯಾವ ಆಟ ಬೇಕು ಅಂತ PT ಟೀಚರ್ ಅಂದ್ರೆ PT ರೂಮ್ಗೆ ಹೋಗಿ ಬಾಲ್ ತಕೊಂಡು ಬರುವಾಗ 10 ನಿಮಿಷ. ಅದಕ್ಕಿಂತ ಕ್ಲಾಸ್ನಲ್ಲಿ ಕೂತ್ಕೊಂಡು ಕಾಪಿ ಬರೆದ್ರಿ ನಾಳೆ ಮನೆ ಕೆಲಸ ಕೂಡ ಆಗ್ತದಲ್ಲ. ನಮಗೆ ಸ್ಪೋರ್ಟ್ಸ್ ಎಲ್ಲ ಇದ್ರೆ PT ಟೀಚರ್ ಎಕ್ಸ್ಟ್ರಾ ಕೋಚಿಂಗ್ ಕೊಡ್ತಾ ಇದ್ರು. ಅದು ಶಾಲೆ ಬಿಟ್ಟ ನಂತರ ನಮ್ಮ ಶಾಲೆಯ ಪಕ್ಕದಲ್ಲಿ ಒಂದು ಚರ್ಚ್ ಇದೆ. ಅದರ ಪಕ್ಕದಲ್ಲಿ ಚರ್ಚ್ ಇದು ಸ್ಮಶಾನ. ಅದರ ಮುಂದೆ ಒಂದು ರಸ್ತೆ. ಅದರ ಆ ಕಡೆಯಲ್ಲಿ ಈಶ್ವರಣ್ಣನವರ ಮನೆ. ಅವರ ಮನೆಯಲ್ಲಿ ಮಾವಿನ ಹಣ್ಣಿನ ಮರ, ಅದರಲ್ಲಿ ತುಂಬ ಹಣ್ಣುಗಳು. ನಾನು ಮತ್ತೆ ನನ್ನ ಫ್ರೆಂಡ್ ಅದನ್ನು ತೆಗಿಬೇಕೆ ಅಂತ ಸ್ಕೆಚ್ ಆಗ್ತಿದ್ದು. ಈ ಶಾಲೆ ಮುಗಿಸಿದ ಶಾಲೆ ಬಿಟ್ಟ ನಂತರ ಹೋದರೆ ಅಲ್ಲಿ ಈಶ್ವರಣ್ಣ ಇರ್ತಾರೆ. ಶಾಲೆ ಬಿಟ್ಟ ನಂತರ ಎಕ್ಸ್ಟ್ರಾ ಕೋಚಿಂಗ್ ಮುಗಿಸಿದ ನಂತರ ಸ್ವಲ್ಪ ಟೈಮ್ ಪಾಸ್ ಮಾಡಿ ಕತ್ತಲಾಗ್ತಾನ ಬರುವಾಗ ಅಲ್ಲಿಗೆ ಹೋಗಿ ಕಲ್ಲು ಬಿಸಾಡಲಿಕ್ಕೆ ಶುರು ಮಾಡಿದ್ದು. ನನ್ನ ಫ್ರೆಂಡ್ ಬಿದ್ದ ಹಣ್ಣನ್ನೆಲ್ಲ ತೆಗೆದು ಗಂಟು ಮಾಡ್ತಾ ಇದ್ದ. ಅಷ್ಟರಲ್ಲಿ ಒಂದು ಕಲ್ಲು ಈಶ್ವರಣ್ಣನವರ ಮನೆಯ ಅಂಚಿಗೆ ಬಿತ್ತು. ಅವರು ಲೈಟ್ ಹಾಕಿ ಬಾಗಿಲು ತೆಗೆದವರು ಎರಿಯವು ಅಂತ ಕೇಳಿದ್ರು. ನಾವು ಗಡಿಬಿಡಿಯಲ್ಲಿ ಸಿಕ್ಕಿದ ಹಣ್ಣನ್ನು ತೆಗೆದು ಎಲ್ಲಿಗೆ ಹೋಗುದು ಗೊತ್ತಾಗದೆ ಸ್ಮಶಾನದ ಕಂಪೌಂಡ್ ಹಾರಿದೆವು. ಈಶ್ವರಣ್ಣ ನಾವು ಸ್ಮಶಾನದ ಕಂಪೌಂಡ್ ಹಾರಿದು ನೋಡಿ ಅವರು ಅಲ್ಲಿ ಫಾದರ್ ಇರುವುದಲ್ಲ ಅಂತ ಅವರು ವಾಪಸ್ ಹೋದರು. ನಮಗೆ ಕೂಡಲೇ ಬರಲಿಕ್ಕೆ ಹೆದರಿಕೆ ಆಯಿತು. ಯಾಕೆಂದ್ರೆ ಅಲ್ಲಿ ಈಶ್ವರಣ್ಣ ಇದ್ದರೆ ನಾವು ಅಲ್ಲಿ ಕೂತ್ಕೊಂಡು ಏನು ಮಾಡೋದು ಅಂತ ನಾವು ತಂದ ಹಣ್ಣನ್ನು ಹಂಚಲಿಕ್ಕೆ ಶುರು ಮಾಡಿದ್ವಿ. ಒಂದು ನಿನಗೆ, ಒಂದು ನನಗೆ, ಒಂದು ನಿನಗೆ, ಒಂದು ನನಗೆ, ಒಂದು ನಿನಗೆ, ಒಂದು ನನಗೆ. ಅಷ್ಟರಲ್ಲಿ ಒಬ್ಬ ಕೆಲಸ ಮುಗಿಸಿ ಅವನಷ್ಟಕ್ಕೆ ಹೋಗ್ತಾ ಇದ್ದ. ನಾವು ಅಲ್ಲಿ ಸ್ಮಶಾನ ಕಂಪೌಂಡ್ ಹಾರುವಾಗ ಒಂದು ಹಣ್ಣು ಬಿದ್ದಿತ್ತು. ನಾವು ನಮ್ಮ ಹಂಚುವಿಕೆ ಲೆಕ್ಕ ಅವರಿಗೆ ಕೇಳಿತ್ತು. ಅವರು ಎಣಿಸಿದ್ರು ಇದು ಬಹುಶಃ ದೇವರು ಮತ್ತು ಶೈತಾನ ಸ್ಮಶಾನದಲ್ಲಿ ಸತ್ತವರ ಆತ್ಮ ಹಂಚ್ತಾ ಇರಬಹುದು, ನೋಡೋ ಯಾರಿಗೆ ಹೆಚ್ಚು ಸಿಗ್ತದೆ ಅಂತ ಕಂಪೌಂಡ್ ಆಚೆ ಬದಿ ನಿಂತು ಕಿವಿ ಕೊಡ್ತಾ ಇದ್ರು. ನಮ್ಮ ಹಂಚಿಗೆ ಮುಂದುವರಿತು. ಒಂದು ನಿನಗೆ, ಒಂದು ನನಗೆ,
ಒಂದು ನನಗೆ ಒಂದು ನಿನಗೆ. ಅಷ್ಟರಲ್ಲಿ ಒಬ್ಬನಿಗೆ ಕಡಿಮೆ ಬಂತು. ಅವನು ಹೇಳಿದ ನನಗೆ ಒಂದು ಕಡಿಮೆ ಬಂತು. ನಾನು ಹೇಳಿದೆ ನಿನಗೆ ಕಂಪೌಂಡ್ ಆಚೆ ಬದಿ ಇದೆಯೇ. ಇಲ್ಲಿ ಕಿವಿ ಕೊಡ್ತಾ ಇದ್ದವ ಬದುಕಿದ್ರೆ ಭಿಕ್ಷೆ ಬೇಡಿ ಆದ್ರೆ ತಿಂತೇನೆ ಅಂತ ಅಲ್ಲಿಂದ ಓಡಿ ಹೋದ. ಧನ್ಯವಾದಗಳು. दुनिया घुमा के नहीं कहे तेरे जैसा